ಹಸು ನಮ್ಮನ್ನೇ ಸಾಕುತ್ತದು. ಆಕ್ಚುಲಿ ನಾವು ಚೆನ್ನಾಗಿ ಒಂದು ಮನೆಯಲ್ಲಿ ಅದು ಒಂದು ನಮ್ಮ ಮೆಂಬರ್ ಅಂತ ನಾವು ಅದನ್ನ ಕನ್ಸಿಡರ್ ಮಾಡ್ಬೇಕು. ಅದರ ಆರೋಗ್ಯ ಅದನ್ನ ನಾವು ಚೆನ್ನಾಗಿ ನೋಡಿದ್ರೆ ಅದು ನಮ್ಮನ್ನು ಸಾಕುತ್ತೆ. ನಮ್ಮ ಮನೇಲಿ ನಮ್ಮ ಮಕ್ಕಳನ್ನಂತೂ ನಮ್ಮ ಮನೆ ಹಾಲಲ್ಲಿ ಬೆಳೆಸಿರೋದು. ಈಗಲೂ ಮಕ್ಕಳು ಹೊರಗಡೆ ಹಾಲನ್ನ ಕುಡಿಯಕ್ಕೆ ಇಷ್ಟನೇ ಪಡಲ್ಲ. ಅಂದ್ರೆ ನಮ್ಗೆ ರೈತರಿಗೆ ಜೋಬಲ್ಲಿ ಒಂದು ATM ಕಾರ್ಡ್ ಇದ್ದಾಗ. ಯಾಕೆ ಅಂತೀರಾ, ಡೈಲಿ 10-15 ಲೀಟರ್ ಹಾಲು ಕೊಟ್ರೆ ಅದರಿಂದ ನಾನು ಪ್ರತಿಯೊಬ್ಬ ರೈತರಿಗೆ ಹೇಳೋದು ಹಸು ಸಾಕಿ. ಇನ್ನು ಹಸು ಬಗ್ಗೆ ಹೇಳ್ಬೇಕಂದ್ರೆ ಪ್ರತಿಯೊಬ್ಬರು ರೈತರು 2 ಹಸು ಇಟ್ಕೊಂಡ್ರೆ ನಮ್ಮ ಜಮೀನ್ಗಾಗೋಷ್ಟು ಗೊಬ್ಬರ ಸಿಗುತ್ತೆ. ಮತ್ತೆ ಮನೆ ಖರ್ಚು ಹೇಗಾಗುತ್ತೆ ಅಂದ್ರೆ ನಮ್ಗೆ ರೈತರಿಗೆ ಜೋಬಲ್ಲಿ ಒಂದು ATM ಕಾರ್ಡ್ ಇದ್ದಾಗ. ಯಾಕೆ ಅಂತೀರಾ, ಡೈಲಿ 10-15 ಲೀಟರ್ ಹಾಲು ಕೊಟ್ರೆ ವಾರದ ಪೇಮೆಂಟ್ ತಂದ್ರೆ ನಾವು ನಮ್ಮ ಇಡೀ ಮನೆ ಖರ್ಚಾಗುತ್ತೆ, ತೋಟದ ಮೇಂಟೆನೆನ್ಸ್ ಆಗುತ್ತೆ, ಆಳುಗಳ ಪೇಮೆಂಟ್ ಆಗುತ್ತೆ. ಅದರಿಂದ ನಾನು ಪ್ರತಿಯೊಬ್ಬ ರೈತರಿಗೆ ಹೇಳೋದು ಹಸು ಸಾಕಿ. ಮತ್ತೆ ಅದರದ್ದು ಸಗಣಿ ಉಪಯೋಗಕ್ಕೆ ಬರುತ್ತೆ. ಗಂಧಳನ ನಾವು ಸ್ಟಾಕ್ ಮಾಡಿದ್ರೆ ಆ ಗೋಮೂತ್ರದಲ್ಲೇ ನಾವು ನೀರು 50% ಗೋಮೂತ್ರ 50% ವಾಟರ್ ಮಿಕ್ಸ್ ಮಾಡಿದ್ರೆ ಹಣ್ಣು ತರಕಾರಿ ಮತ್ತೆ ಎಲ್ಲ ಬೆಳೆಗೂ ನಾವು ಸ್ಪ್ರೇ ಮಾಡಬಹುದು. ಬೇರೆ ಹೊರಗಡೆಯಿಂದ ತಂದು ಫರ್ಟಿಲೈಸರ್ ಅದಿದ್ ಹಾಕೋದಕ್ಕಿಂತ ಕೆಮಿಕಲ್ ಮಿಕ್ಸ್ ಮಾಡೋದಕ್ಕಿಂತ ಇದು ಔಷಧಿ ತರನೂ ಆಗುತ್ತೆ. ಮತ್ತೆ ಹುಳು ಬೀಳಲ್ಲ. ನಾವು ಇಮಿಡಿಯೇಟ್ ತರಕಾರಿ ನೋಡಿ ಬೇರೆ ಎಲ್ಲ ಸ್ಪ್ರೇ ಮಾಡಿದ್ರೆ ವಾರಗಟ್ಟಲೆ ತರಕಾರಿನ ಕುಯ್ಲಿಕ್ಕೆ ಆಗಲ್ಲ. ಅದೇ ಗೋಮೂತ್ರ ಹಾಕಿದ್ರೆ ಇಮಿಡಿಯೇಟ್ ಬೇಕಾದ್ರೆ ಅದನ್ನ ಉಪಯೋಗಿಸಬಹುದು, ಏನು ಸೈಡ್ ಎಫೆಕ್ಟ್ಸ್ ಇರಲ್ಲ. ನಮ್ಮ ಮನೇಲಿ ನಮ್ಮ ಮಕ್ಕಳನ್ನಂತೂ ನಮ್ಮ ಮನೆ ಹಾಲಲ್ಲಿ ಬೆಳೆಸಿರೋದು. ಈಗಲೂ ಮಕ್ಕಳು ಹೊರಗಡೆ ಹಾಲನ್ನ ಕುಡಿಯಕ್ಕೆ ಇಷ್ಟನೇ ಪಡಲ್ಲ. ಇಬ್ರು ನನ್ನ ಮಕ್ಕಳು ಬೆಳೆದಿದ್ದಾರೆ. ಈಗ ನನ್ನ ಮೊಮ್ಮಗ ಬಂದಿದ್ದಾನೆ, ಅವನಿಗೆ ಬೆಳಿಗ್ಗೆನೆ ಹೇಳ್ತಾನೆ ಹೊರಗಡೆ ಇದ್ದ ಹಾಲು ಕುಡಿಯಲ್ಲ, ಇಲ್ಲಿ ಬಂದ್ರೆ ಹಾಲು ಉಪಯೋಗಿಸ್ಕೊಳ್ತಾನೆ. ಅದರಿಂದ ಅದರಲ್ಲೂ ನಾಟಿ ಹೊರಗಡೆಯಿಂದ 20-30 ಲೀಟರ್ ಹಾಲು ಹೋಗ್ಬಾರ್ದು. ಲೋಕಲ್ ವೆರೈಟಿ ತಂದಷ್ಟು ಹಾಲು ಇಲ್ಲಿ ಈಲ್ಡು ಇರುತ್ತೆ, ಮತ್ತೆ ಸಾಕಕ್ಕೆ ಈಸಿ ಆಗುತ್ತೆ. ಈಗ ಊಟಿಲೇನೋ 20 ಲೀಟರ್ 30 ಲೀಟರ್ ಕೊಡ್ತಾರೆ ಅಂತ ತರ್ತೀವಿ, ಅದು ಇಲ್ಲಿ ಎನ್ವೈರನ್ಮೆಂಟ್ಗೆ ಅದು ಒಗ್ಗಲ್ಲ. ಆಕ್ಚುಲಿ ಹಸು ಒಗ್ಗಲ್ಲ. ಇಲ್ಲಿ ಲೋಕಲ್ ತಳಿನೇ ನಾವು ತಂದು ಸಾಕ್ಬೇಕು. ನಾವು ಮೊದ್ಲು ಈ ಜಮೀನ್ ತಗೊಂಡಾಗ ಎಲ್ರು ಹೇಳಿದ್ರು, ಅಯ್ಯೋ ಇಬ್ರು ಹೋಗ್ತೀರಾ ತೋಟ ಮೇಂಟೈನ್ ಮಾಡಕ್ ಆಗಲ್ಲ ಅಂತ. ಅದೇ ಉದ್ದೇಶಕ್ಕೆ ನಾನು 6 ಹಸು ಇಟ್ಕೊಂಡಿದ್ದೆ. ನಾನು ಆಳು ಹೋದ್ರೆ ನಾನೇ ಬಂದು ಹಾಲು ಕರೆದು ಸಗಣಿ ಹಾಕಿ ಹಾಲನ್ನ ಡೈರಿ ಕೊಟ್ಟು ಒಂದು ಪೀಸ್ ಸಗಣಿನೂ ನಾವು ಹಾಳು ಮಾಡಲ್ಲ. ಈಗ್ಲೂ ಎಲ್ಲಿಯಾರು ಒಂಚೂರು ಸಗಣಿ ತೆಗೆದು ಆ ಪಾಟ್ಗೆ ಅಥವಾ ಯಾವ್ದಾರ ಒಂದು ತರಕಾರಿ ಗಿಡಕ್ಕೆ ಉಪಯೋಗಿಸ್ಕೊಳ್ಳಿ. ತರಕಾರಿನೂ ನಾವು ಸಗಣಿಯಿಂದಾನೇ ತರಕಾರಿ ಹಾಕ್ಬೇಕು. ಬೇರೆ ಹೊರಗಡೆದು ಯಾವ್ದು ಗೊಬ್ಬರನು ಮಿಕ್ಸ್ ಮಾಡಿ ನಾವು ತರಕಾರಿ ಬೆಳೆಯಲ್ಲ. ಅದರಿಂದ ಹಸು ಎಲ್ಲಾ ವಿಷಯದಲ್ಲೂ ಮನುಷ್ಯನಿಗೆ ಉಪಯೋಗ, ಎಲ್ರು ಮಾಡ್ಬೋದು. ಅದು ಯಾವುದೇ ಒಂದು ಸಾಲ ಇದ್ರು ನಾವು 2 ಹಸು ಸಾಕಿದ್ರೆ ಬೆಳೆಯಲ್ಲಿ ನಾವು ಸಾಲ ತೀರಿಸಬಹುದು. ಹಸು ನಮ್ಮ ಮನೇನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ನಾನು ಪ್ರತಿಯೊಬ್ಬರು ನಮ್ಮ ಅಕ್ಕಪಕ್ಕ ರೈತರಿಗೂ ನಾನು ಅದೇ ಒಂದು ಸಲಹೆ ಕೊಡ್ತೀನಿ. 2 ಹಸು ಸಾಕಿ ನಿಮ್ಮ ಬೆಳೆಯಲ್ಲಿ ನೀವು ಸಾಲನ, ಬ್ಯಾಂಕ್ ಸಾಲ ಯಾವತ್ತೂ ಸುಸ್ತಿ ಮಾಡ್ಕೊಳಂಗಿರಲ್ಲ. ಬ್ಯಾಂಕ್ನವರು ಸಾಲ ಕಟ್ಟಿಲ್ಲ ರೈತರು ಅಂತ ಹೇಳೋಂಗಿರಲ್ಲ. ಅದರಿಂದ ಹಸು ನಮ್ಮನ್ನೇ ಸಾಕುತ್ತದು. ಆಕ್ಚುಲಿ ನಾವು ಚೆನ್ನಾಗಿ ಒಂದು ಮನೆಯಲ್ಲಿ ಅದು ಒಂದು ನಮ್ಮ ಮೆಂಬರ್ ಅಂತ ನಾವು ಅದನ್ನ ಕನ್ಸಿಡರ್ ಮಾಡ್ಬೇಕು. ಅದರ ಆರೋಗ್ಯ ಅದನ್ನ ನಾವು ಚೆನ್ನಾಗಿ ನೋಡಿದ್ರೆ ಅದು ನಮ್ಮನ್ನು ಸಾಕುತ್ತೆ. ಅದರಿಂದ ನಾನು ಪ್ರತಿಯೊಬ್ಬ ರೈತರಿಗೂ ಸಗಣಿ ಗೋಮೂತ್ರ ಸ್ವಲ್ಪನೂ ವೇಸ್ಟ್ ಮಾಡಬೇಡಿ. ಅದನ್ನ ನಿಮ್ಮ ಜಮೀನ್ಗೆ ಉಪಯೋಗಿಸ್ಕೊಳ್ಳಕ್ಕೆ ನನ್ನ ಒಂದು ಪರ್ಸನಲ್ ಒಪಿನಿಯನ್. ಹಸು ಉಪಯೋಗ, ಎಲ್ರಿಗೂ ಉಪಯೋಗ ಆಗುತ್ತೆ.